TVRP ಸ್ವಾನ್ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಈಗ ಮಶ್ರೂಮಿಂದ ಸೂಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಜರ್ಮನ್ ಸ್ಟೈಲ್. ಹೇಗಿದೆ ಬನ್ನಿ ನೋಡೋಣ. ಸೊ ಮಶ್ರೂಮ್ ಮಂಚೂರಿ, ಮಶ್ರೂಮ್ ಪುಲಾವ್ ಮಾಡ್ತೀವಿ. ಸೊ ಮಶ್ರೂಮಿಂದ ಬೇರೆ ಬೇರೆ ಇದು ಐಟಮ್ಸ್ ಮಾಡ್ತೀವಿ. ಬಟ್ ಇದು ಸೂಪ್. ಹೌದು, ಸೂಪ್ ಕೂಡ ಚೆನ್ನಾಗಿರುತ್ತಾ? ಹೌದು, ನಮಗೆ ತುಂಬ ಇಷ್ಟ. ನನ್ನ ಹಸ್ಬೆಂಡಿಗೆ ನನಗೆ ತುಂಬ ಇಷ್ಟ. ನಾವು ಮಾಡ್ತಾ ಇರ್ತೀವಿ. ಓಕೆ, ಹಾಗೆ ಸ್ಟಾರ್ಟ್ ನೋಡ. ಹಾಂ, ಫಸ್ಟಿಗೆ ಒಂದು ಕಡಾಯಿ ಬೇಕು. ಕಡಾಯಿ ಸ್ವಲ್ಪ ಬಿಸಿ ಆದಾಗ ಮಶ್ರೂಮ್ಸಿಗೆ ಅವತ್ತು ಬಟರ್ ಹಾಕಿದರೆ ಒಳ್ಳೆಯದಾಗ್ತದೆ. ಬಟರ್ ಇಸ್ ಬೆಟರ್ ಅಂತ ಹೇಳಿದಾಗೆ. ಬಟರ್ ಹಾಕೋದಕ್ಕಿಂತ ಮುಂಚೆ ಫಸ್ಟ್ ಚೂರು ಎಣ್ಣೆ ಹಾಕುವ. ಯೂಶ್ವಲಿ ನಾವು ಆಲಿವ್ ಆಯಿಲ್ ಯೂಸ್ ಮಾಡೋದು. ಈಗ ಇದು ರೆಗ್ಯುಲರ್ ಕೋಕೋನಟ್ ಆಯಿಲ್, ಬಟ್ ಆಲಿವ್ ಆಯಿಲ್ ಇದ್ರೆ ಟೇಸ್ಟ್ ಒಳ್ಳೆಯದಾಗ್ತದೆ. 2 ಸ್ಪೂನ್ಸ್ ಆಯಿಲ್ ಹಾಕುವ. ಇದು ಬಟರ್ ಇಲ್ಲಾಂದ್ರೆ ಸುಟ್ಟೋಗ್ತದಲ್ಲ? ಹೌದು, ಅದಕ್ಕೆ ಚೂರು ಬಟರ್ ಮೆಲ್ಟ್ ಆದಾಗ ಈ ಹೊತ್ತಿಗೆ ಗಾರ್ಲಿಕ್ ಚಾಪ್ಡ್ ಕ್ರಶ್ಡ್ ಹೇಗಿದ್ರು ಸಹ ನಡೀತದೆ. ಸೊ ಅಲ್ಲಿದು ಎಲ್ಲ ಫುಡ್ ಹೇಗೆ, ಬ್ಲ್ಯಾಂಡಾ ಅಥವಾ ಏನು ಲೈಟ್ ಸ್ಪೈಸಾ, ಯಾವ ಟೈಪಲ್ಲಿ ಇಷ್ಟಪಡ್ತಾರೆ? ಜರ್ಮನ್ಸ್ ಇದು ಅವರದೇ ಕ್ಯುಸಿನ್ ಇದೆ. ಮೋಸ್ಟ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಎರಡೂ ಸಹ ಇದೆ. ಅವರದ್ದೇ ಆದಂತಹ ಕಲ್ಚರ್ ಇದೆ. ಫುಡ್ ಕಲ್ಚರ್ ಅಂದರೆ ಬೇಕ್ಡ್ ಪೊಟೆಟೋಸ್, ಬೇಕ್ಡ್ ಗ್ರಿಲ್ಡ್ ಪೊಟೆಟೋಸ್, ಗ್ರಿಲ್ಡ್ ವೆಜಿಟೇಬಲ್ಸು. ಅದಲ್ಲದೆ ನಾನ್ ವೆಜಿಟೇರಿಯನ್ನಲ್ಲಿ ಬೇರೆ ಬೇರೆ ಅವರದ್ದೇ ಆದಂತಹ ಸ್ನಿತ್ಸೆಲ್ ಅಂತ ಹೇಳ್ತಾರೆ. ಸ್ನಿತ್ಸೆಲ್ ಅಂತ, ಅದು ರೋಸ್ಟ್ ಮಾಡುವಂತಹ ಮೀಟ್ ಐಟಮ್ಸ್. ಅದು ಇಟ್ ಕ್ಯಾನ್ ಬಿ ಚಿಕನ್ ಆರ್ ಬೀಫ್ ಆರ್ ಪೋಕ್, ಆ ಥರ. ಆಸ್ ವೆಲ್ ಎಸ್ ಬ್ರೆಡ್ ಸೆಲ್ಸ್, ಸೌರ್ ಕ್ರಾಟ್. ಅದು ತುಂಬ ಅವರು ನಾವು ಹೇಗೆ ಫರ್ಮೆಂಟೆಡ್ ಇಡ್ಲಿ ದೋಸೆ ಮಾಡ್ತೀವಿ ಆ ಥರ ಸೌರ್ ಕ್ರಾಟ್ ಸಲಾಡ್ ಥರ ತಿಂತಾರೆ. ಸೊ ಅವರು ಮೋಸ್ಟ್ಲಿ ಅವರು ಡೀಪ್ ಫ್ರೈಡ್ ಎಲ್ಲ ಇಲ್ಲ, ವೆರಿ ರೇರ್. ಬಟ್ ಅವರದ್ದೇ ಆದಂಥ ಒಂದು ಫುಡ್ ಕಲ್ಚರ್ ಇದೆ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಟೈಮ್ಗೆ ಸ್ವಲ್ಪ ಆನಿಯನ್ಸ್, ಸಣ್ಣ ನೀರುಳ್ಳಿದ್ರೆ ಸಾಕು. ಆನಿಯನ್ಸ್ ಬೇಗ ಫ್ರೈ ಆಯಿತು. ಇದು ನಾನು ಮಶ್ರೂಮ್ಸನ್ನು ನೀಟಾಗಿ ಕ್ಲೀನ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಒಂದು ಫುಲ್ ಪ್ಯಾಕೆಟ್ ಇದೆ. ಹೌದು ಹೌದು, ಚೆನ್ನಾಗಿ ಮಿಕ್ಸ್ ಮಾಡುವ. ಕವರ್ ಮಾಡುವ ಅಗತ್ಯ ಇಲ್ಲ. ಹೌದು. ಸೊ ಇದು ಪೂರ್ತಿ ಬೇಯಬೇಕು ಹಾಗಾದರೆ? ಹೌದು. ಈಗ ಮಿಕ್ಸ್ ಮಾಡಿದ ಮೇಲೆ ಒಂಚೂರು ಫ್ರೈ ಆದಮೇಲೆ ನಾವು ಯೂಶ್ವಲಿ ಮೈದಾ ಹಾಕ್ತಾರೆ, ಆಲ್ ಪರ್ಪಸ್ ಫ್ಲವರ್. ಬಟ್ ನಾನು ಯೂಶ್ವಲಿ ಒಂದು ಚಮಚ ಗೋಧಿ ಹಿಟ್ಟೆ ಹಾಕ್ತೇನೆ. ಎನಿ ಫ್ಲವರ್ ಇಸ್ ಓಕೆ, ಮೈದಾನೇ ಬೇಕಂತಿಲ್ಲ. ಮಶ್ರೂಮ್ಸ್ ಒಳ್ಳೆ ಕೋಟ್ ಆಯಿತು. ಈಗ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಖಾರಕ್ಕೆ ಸ್ವಲ್ಪ ಉಪ್ಪು, ಅದು ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕು, ನಿಮಗೆ ಹೇಗೆ ಇಷ್ಟ ಹಾಗೆ. ಆದಮೇಲೆ ಇದು ನಾನು ಹೇಳಿದ್ನಲ್ಲ, ಯೂಶ್ವಲಿ ಮೈದಾ ಯೂಸ್ ಮಾಡ್ತಾರೆ. ನಾನು ವೀಟ್ ಫ್ಲವರ್, ನಮ್ಮದೇ ಗೋಧಿ ಹಿಟ್ಟು ಒಂದು ಚೂರು ಸಾಕು, 1 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡುವ. ಅದು ಈಗ ನೀವು ವೀಟ್ ಆರ್ ಇದು मैदा ಯಾಕೆ ಹಾಕೋದು? ಥಿಕ್ನೆಸ್ಗೋಸ್ಕರ, ಮತ್ತು ಫ್ಲೇವರ್ ಸಹ ಬರ್ತದೆ. ಮತ್ತೆ ಹಾಕಿದರೆ ರಾ ಸ್ಮೆಲ್ ಇದಕ್ಕೆ. ಹೌದು ಹೌದು. ಒಂದು 2 ನಿಮಿಷದಲ್ಲಿ ಮಶ್ರೂಮ್ಸ್ ಫುಲ್ಲಿ ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಮಶ್ರೂಮ್ಸ್ ಬೇಗ ಹೌದು, ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಡ್ರೈ ಆಗಿ ಇರಲಿ. ಈಗ ಇದನ್ನು ನಾವು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡುವ. ಆದಮೇಲೆ ಹೌದು, ಇದು ಪರ್ಫೆಕ್ಟ್ಲಿ ಅದು ಬೆಂದಿದೆ. ಹೌದು, ಬ್ಲೆಂಡ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಕೂಲ್ ಆಗಲಿ ಅಂತ. ತಣ್ಣಗಾಗಿದೆ. ಈಗ ನಾವು ಬ್ಲೆಂಡ್ ಮಾಡುವ. ಓಕೆ, ಬ್ಲೆಂಡರ್ ಜಾರ್ಗೆ ಹಾಕಿ
ಈಗ ಹಾಲು, ಸ್ವಲ್ಪ ಹಾಲು, ಮಿಲ್ಕ್ ಸ್ವಲ್ಪವೇ ಹಾಕಿ ಬ್ಲೆಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ಹಾಕುವ. ಸೊ ರಾ ಮಿಲ್ಕ್ ಆಗುತ್ತಲ್ಲ ಆಗುತ್ತೆ. ಕ್ರೀಮ್ ಸಹ ಹಾಕ್ಬೋದು ಮತ್ತೆ, ಬಟ್ ನಾನು ಮಿಲ್ಕ್ ಯೂಸ್ ಮಾಡ್ತೇನೆ ಫಾರ್ ಹೆಲ್ದಿಯರ್ ವರ್ಷನ್. ಆಗಿದೆ. ಗ್ಯಾಸ್ ಆನ್ ಮಾಡುವ. ಇದಕ್ಕೇನಾದರೂ ಹಾಕಬೇಕಾ ಈಗ? ಹೌದು, ಈಗ ನಾವು ಬ್ಲೆಂಡ್ ಮಾಡಿದಂಥ ಪ್ಯೂರಿಯನ್ನು ಹಾಕುವ. ತುಂಬ ಫೈನ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಕೋರ್ಸ್ ಆದರೂ ಪರವಾಗಿಲ್ಲ. ಬಟ್ ಇದರಲ್ಲಿ ಮತ್ತೆ ಪುನಃ ನಾವು ಬೇಕಿದ್ರೆ ಸ್ಮಾಲ್ ಚಂಕ್ಸ್ ಅನ್ನ ಕೂಡ ನಾವು ಮಶ್ರೂಮ್ ಹಾಕಬಹುದು. ಹೌದು, ಹಾಕ್ತಾರೆ. ಅದೊಂದು ಪ್ರಾಸೆಸ್ ಉಂಟು. ಹೌದು, ನಾವು ಪ್ಯೂರಿ ಮಾಡೋದಕ್ಕಿಂತ ಮುಂಚೆ ಒಂದು 2-3 ಸ್ಪೂನ್ಸ್ ತೆಗೆದಿಟ್ಕೊಂಡು ಅದು ಸಹ ಮಾಡ್ತಾರೆ. ಇಲ್ಲದಿದ್ರೆ ಅದು ಯಾವ್ದನ್ನ ನಾವು ಪ್ಯೂರಿ ಮಾಡಿದ್ದೇವೆ ಅದನ್ನ ಸಪ್ರೇಟ್ ಇಟ್ಟು ಸಪ್ರೇಟ್ ಇದು ಮಶ್ರೂಮ್ ಅನ್ನ ಕೂಡ ಫ್ರೈ ಮಾಡಿ ಹಾಕೊಳ್ಬಹುದು. ಈಗ ನಾವು ಸ್ವಲ್ಪ ಉಳಿದ ಮಿಲ್ಕ್ ಅನ್ನು ಹಾಕ್ಬಿಡುವ. ಹಾಲು, ನೀರು ಹಾಕ್ಲಿಕ್ಕೆ ಇಲ್ಲ, ಇದರಲ್ಲಿ ಕನ್ಸಿಸ್ಟೆನ್ಸಿ ನಾವು. ಸೊ ಇದು ಕೂಡ ತುಂಬಾ ಥಿಕ್ ಇರುತ್ತಾ? ಥಿಕ್ ಸೂಪ್, ತುಂಬ ತಿಕ್ಕು ಅಲ್ಲ, ತುಂಬ ತಿನ್ನುವಲ್ಲ. ಬಟ್ ಒಂದು ಕಂಫರ್ಟ್ ಮೀಲ್ ಹೇಳ್ತೀವಲ್ಲ, ನಾನು ಹೇಳಿದ ಹಾಗೆ ನಾವು ಜಾಸ್ತಿ ಮಶ್ರೂಮ್ಸ್ ಅಂದರೆ ನಾವು ಸುಮಾರು ವರ್ಷದಿಂದ ಅಲ್ಲಿದ್ದು ನಮಗೆ ಸನ್ಲೈಟ್ ಎಕ್ಸ್ಪೋಷರ್ ಕಮ್ಮಿ ಆದ ಕಾರಣ ತುಂಬ ಮಂದಿ ಹೇಳ್ತಾರೆ ವಿಟಮಿನ್ ಡಿ ನಾವು ಟ್ಯಾಬ್ಲೆಟ್ಸ್ ತಗೊಳ್ತೀವಿ, ಸಪ್ಲಿಮೆಂಟ್ಸ್. ಇದೊಂದು ಒಳ್ಳೆ ಆಪ್ಷನ್, ನಮಗೆ ತಿನ್ನಲಿಕ್ಕೆ ರುಚಿ ಸಹ ಆಗ್ತದೆ, ಪ್ಲಸ್ ವಿಟಮಿನ್ ಡಿ ನಮಗೆ ಒಳ್ಳೆದ ರೀತಿಯಲ್ಲಿ ಬಾಡಿಗೆ ಸಹ ಬರ್ತದೆ. ಹಾಗೆ ಹೌದು, ಹಾಗೆ ಹೇಳಿದ್ರಿ. ಇನ್ನು ಇದು ಸನ್ ಡ್ರೈ ಏನೋ ಮಾಡಿ ಅದು ಬೆಟರ್ ಅಬ್ಸಾರ್ಪ್ಷನ್ ಆಗ್ತದೆ ಅಂತೆ. ವಿಟಮಿನ್ ಡಿ ಎಕ್ಸ್ಟ್ರಾ ಈಸಿಲಿ ಫಾರ್ ಬೋನ್ಸ್ ಅಬ್ಸಾರ್ಪ್ಷನ್ಗೆ ಒಳ್ಳೆದಾಗ್ತದೆ. ಸೊ 10-15 ಮಿನಿಟ್ಸ್ ಸ್ವಲ್ಪ ಹೊರಗೆ ಇಟ್ಟು ಎಷ್ಟು ಸನ್ಲೈಟ್ ಉಂಟು ಅಷ್ಟು ಮತ್ತೆ ತಂದು ಮಾಡಿದರೆ ಒಳ್ಳೆಯದು ಅಂತ. ಆ ಥರನೇ ಮಾಡ್ತೀನಿ. ನಮಗೆ ಸನ್ಲೈಟ್ ಕಮ್ಮಿ, ನಮ್ಗೆ ಸಮ್ಮರ್ ಅಂದರೆ ಬರೀ 3 ಮಂತ್ಸ್ ಅಷ್ಟೇ. ಸೊ ನಾವು ಎಷ್ಟು ಬ್ಲೆಸ್ಡ್ ಅಂತ ನಾವು ಹೇಳ್ಬೇಕಲ್ಲ, ನಿಜವಾಗಿಯೂ ಇಂಡಿಯನ್ಸ್ ಎಸ್ಪೆಷಲಿ. ಹೌದು. ಸೊ ನಮಗೆ ಇಲ್ಲಿ ಎಲ್ಲವೂ ಕೂಡ ಸಮ್ಮರ್ ಆಗಿರ್ಲಿ, ವಿಂಟರ್ ಆಗಿರ್ಲಿ, ರೈನಿ ಸೀಸನ್ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ. ವಿ ಆರ್ ವೆರಿ ಬ್ಲೆಸ್ಡ್. ಹೌದು. ಸೊ ನೋಡಿ ಅಲ್ಲೆಲ್ಲ ಎಷ್ಟೆಲ್ಲ ಒದ್ದಾಡಬೇಕು ಅಲ್ವಾ? ನಿಜವಾಗಿಯೂ ಸಹ ನಮಗೆ ಊರಿನ ಪ್ರೀತಿಯೆಲ್ಲ ಜಾಸ್ತಿ ಆಗೋದು ಬೇರೆ ಊರಿಗೆ ಹೋದ ಮೇಲೆ, ಮಹತ್ವ ಗೊತ್ತಾಗೋದು ಬೇರೆ ಕಡೆ ಹೋದಾಗ. ಹೌದು. ಸೊ ಗರ್ಕಿ ಮುರ್ಗಿ ದಾಲ್ ಬರಾಬರ್ ಅಂತ ಹೇಳ್ತಾರಲ್ಲ, ಇಲ್ಲಿರುವಾಗ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಫಾರಿನ್ದೇ ಗುಣಗಾನ ಆಡ್ತಿರ್ತಾರೆ. ಹೌದು. ಬಟ್ ಇಲ್ಲಿ ಎಷ್ಟು ಒಳ್ಳೇದು ಅಲ್ವಾ? ಹೌದು, ನಿಜವಾಗಿ. ಸೊ ಬೇಗ ಅಲ್ಲಿಂದ ವಾಪಸ್ ಬನ್ನಿ. ಬರುವ, ನಮ್ಗೆ ಲಾಸ್ಟಿಗೆ ಬರೋದು ಊರಿಗೆ. ಸೊ ರಿಟೈರ್ಮೆಂಟ್ ಆಗುವಾಗ ಇಲ್ಲಿ ಹೌದು, ರಿಟೈರ್ಮೆಂಟ್ ಪ್ಲಾನ್ಸ್ ಎಲ್ಲ ಆಗಿದೆ ಇವಾಗ ನಮ್ದು. ಸರ್ವ್ ಮಾಡುವ. ಸೊ ಇಷ್ಟೇ ಸಿಂಪಲ್ ರೆಸಿಪಿ. ಆಫ್ ಮಾಡ್ತಾನೆ. ಹೌದು. ಈಗ ನಾವು ಉಪ್ಪು ಖಾರ ಚೆಕ್ ಮಾಡ್ಬೋದು. ನನಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕಮ್ಮಿ ಅಂತ ಆಯಿತು, ಈಗ ಹಾಕ್ಬೋದು. ಸರ್ವ್ ಮಾಡುವ. ಥಿಕ್ನೆಸ್ ನೀವು ಅಡ್ಜಸ್ಟ್ ಮಾಡ್ಬೋದು. ನನಗೆ ಈ ಥರ ಸ್ವಲ್ಪ ಥಿಕ್ಕಾಗಿ ಕುಡಿಲಿಕ್ಕೆ ಇಷ್ಟ, ತಿನ್ನಲಿಕ್ಕೆ. ಮಶ್ರೂಮ್ ಸೂಪ್. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಆದಂಥ ಈಗ ನೋಡುವಾಗ ಇಮಿಡಿಯೇಟ್ ನನಗೆ. ಸೊ ಐ ಪ್ರಿಫರ್ ಸ್ವಲ್ಪ ಇದು ಡೈಲ್ಯೂಟೆಡ್. ಸೊ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಮಶ್ರೂಮ್ ಚಂಕ್ಸ್ ಇನ್ನೂ ಸಿಗ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ಅಂತೂ ಮಶ್ರೂಮ್ದು ನೋಡಿ ಈಗಲೇ ಸ್ಲಿಪ್ ಆಫ್ ದ ಟಂಗ್ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಸೊ ಬಿಸಿ ಆದಂಥ ಮಶ್ರೂಮ್ ಸೂಪ್ ರೆಡಿಯಾಗಿದೆ. ಸೊ ಸಂಜೆ ಹೊತ್ತಿಗೆ ಏನಾದರೂ ಲೈಟಾಗಿ ತಿನ್ನಬೇಕು, ಲೈಟಾಗಿ ಏನಾದರೂ ಬೇಕು ಅಂತ ಹೇಳಿದರೆ ಇದೆಲ್ಲ ಸೂಕ್ತವಾಗಿರುವಂಥದ್ದು. ಹೇಗೆ ತಯಾರಿಸೋದು ಉತ್ತಮ ನೋಡಿ. ಮಶ್ರೂಮ್ ಸೂಪ್ ತಯಾರಿಸುವ ವಿಧಾನ: ಮೊದಲಿಗೆ 2 ಚಮಚದಷ್ಟು ಎಣ್ಣೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರಿದು ಸಣ್ಣಗೆ ಹೆಚ್ಚಿದ ಮಶ್ರೂಮ್ ಹಾಕಿ ಹುರಿಯಿರಿ. ಮಶ್ರೂಮ್ ಸ್ವಲ್ಪ ಬಾಡಿದ ನಂತರ ಕರಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚದಷ್ಟು ಮೈದಾ ಹಿಟ್ಟು ಹಾಕಿ ಹುರಿಯಿರಿ. ಮಶ್ರೂಮ್ ಬೆಂದು ತಣ್ಣಗಾದ ನಂತರ ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ.
ರುಬ್ಬಿದ ಮಿಶ್ರಣಕ್ಕೆ ಬೇಕಾಗುವಷ್ಟು ಹಾಲು ಹಾಕಿ ಕುದಿಸಿ. ಈಗ ಬಿಸಿ ಬಿಸಿಯಾದ ಮಶ್ರೂಮ್ ಸೂಪ್ ಸವಿಯಲು ಬಲು ರುಚಿ. ಎಸ್ ಅಪೂರ್ವ, ಸೊ ಟೇಸ್ಟ್ ನೋಡುವ. ಸೊ ಫಸ್ಟ್ ಇದು ಪೂರ್ತಿ ತಣ್ಣಗಾಗೋ ಮೊದಲು ಇದನ್ನ ಟೇಸ್ಟ್ ನೋಡುವ. ತಗೊಳ್ಳಿ. ಪಂಪ್ಕಿನ್ ಸೂಪ್. ವಾವ್, ಸೊ ಲೈಟ್ ಸ್ವೀಟ್, ಸೊ ಲೈಟಾಗಿ ಸಾಲ್ಟ್, ತುಂಬ ಖಾರ ಇಲ್ಲ. ಸೊ ಇಂಥದ್ದೆಲ್ಲ ಏನು ಇಮಿಡಿಯೇಟ್ ಸಂಜೆಗೆ ಏನಾದರೂ ಅಪಿಟೈಟ್ ಬೇಕು ಅಂತ ಹೇಳಿದರೆ ಇದು ಬೆಸ್ಟ್ ಅಲ್ಲ. ಸೊ ಮಶ್ರೂಮ್ ಟೇಸ್ಟ್ ನೋಡೋಣ. ಮಶ್ರೂಮ್ ಸೂಪ್. ಸೊ ಐ ಗ್ಯಾಸ್ ಇದು ಸ್ವಲ್ಪ ಇನ್ನೂ ತೆಳು ಮಾಡ್ಕೊಳ್ಬೋದಲ್ಲ? ತೆಳು ಮಾಡ್ಕೊಳ್ಬೋದು. awesome taste. ಬಟರ್ ಆ್ಯಂಡ್ ಮಶ್ರೂಮ್ದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಬ್ಲೆಂಡ್ ಆಗಿ ಟೇಸ್ಟ್ ಮಾತ್ರ awesome. ಸೊ ಸೂಪ್ ಥರ ಇನ್ನೂ ಅದನ್ನು ಕುತ್ಕೊಂಡು ತುಂಬ ಹೊತ್ತು ಸವಿಬೇಕು ಅಂತ ಹೇಳಿದರೆ ಇನ್ನೂ ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಆಯ್ತು. ಹಾಲು ಮಿಕ್ಸ್ ಮಾಡಬೇಕಾ ನೀರಾ? ಆ್ಯಕ್ಚುಲಿ ನೀರು ಸಹ ಮಾಡಬಹುದು. ಯೂಶ್ವಲಿ ಕ್ರೀಮ್ ಹಾಕ್ತಾರೆ, ಕ್ರೀಮ್ ಅಡ್ಜಸ್ಟ್ ಮಾಡ್ಬೋದು. ಬಟ್ ಕ್ರೀಮ್ ಸ್ವಲ್ಪ ಹೆಲ್ದಿಯರ್ ವರ್ಷನ್ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಮಿಲ್ಕ್, ಕ್ರೀಮ್ ಆಫ್ ಮಶ್ರೂಮ್ ಸೂಪ್ ಅಂತ ಹೇಳ್ತೀವಲ್ಲ, ಇದು ನಾನು ಮಿಲ್ಕ್ ಯೂಸ್ ಮಾಡಿದ್ದೀನಿ ಅಷ್ಟೇ. ನೀರು ಇಲ್ಲ ಮಿಲ್ಕ್ ಎರಡರಲ್ಲಿ ಒಂದು ಯಾವುದಾದ್ರೂ. ಸೊ ಅದೇ ಮಿಲ್ಕೆ ಸ್ವಲ್ಪ ಹೊತ್ತು ಇದು ನಾವು ತುಂಬ ಗಟ್ಟಿ ಬಿಟ್ಟರೆ ಕ್ರೀಮ್ ಆಯಿತು. ಸೊ ದಿಸ್ ಇಸ್ awesome. ಸೊ ಸ್ಪೈಸ್, ಲೈಟ್ ಸ್ಪೈಸ್ ಆ್ಯಂಡ್ ಮಶ್ರೂಮ್ ಫ್ಲೇವರ್ ಆ್ಯಂಡ್ ಬಟರ್ ಕಿಲ್ಲರ್, ಸೂಪರ್ ಆಗಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ 2 ಸೂಪ್ ರೆಸಿಪೀಸ್ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಅಲ್ಲಿಯ ಒಂದು ಲೈಫ್ ಸ್ಟೈಲ್ ಅದನ್ನು ಕೂಡ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ. ನಮ್ಮ ಕಿಚನಲ್ಲಿ ಹೇಗೆ ಅನ್ನಿಸ್ತು? ಅಯ್ಯೋ, ನಮಗೆ ನಮ್ಮ ಊರಿಗೆ ಬರುವುದು ಯಾವಾಗಲೂ ಖುಷಿ, ನಮ್ಮ ಚಾನಲ್ಗೆ ಬರುವುದು ಇನ್ನೂ ಖುಷಿ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಒಂದು ಆಪರ್ಚುನಿಟಿ ಕೊಟ್ಟದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಬರ್ತಾ ಇರಿ, ಇದೇ ಥರ ಬಂದಾಗ ನಿಮ್ಮ ಕೈ ರುಚಿಯನ್ನು ನಮಗೆ ತೋರಿಸ್ಕೊಡ್ತಾ ಇರಿ. ಬರುವ. ಥ್ಯಾಂಕ್ ಯು. ನೀವು ಅಷ್ಟು ದೂರದಿಂದ ಬಂದು ಒಳ್ಳೆ ರುಚಿಕರವಾದಂಥ 2 ಸೂಪ್ ರೆಸಿಪೀಸ್ ನಮ್ಮ ಜೊತೆಗೆ ಶೇರ್ ಮಾಡಿದ್ರಿ. ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕುಚ್ಚಲಕ್ಕಿ. ಸೊ ಹೋಗುವಾಗ ಇದನ್ನು ಇಟ್ಕೊಂಡು ಹೋಗಿ. ಹೌದು, ಬೇಕಾಗುತ್ತೆ ನಿಮಗೆ. ಹೌದು, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಕುಕ್ಕಿಂಗ್ ಇನ್ನೂ ಈಸಿ ಆಗಲಿ, ಇಂಡಿಯನ್ ರೆಸಿಪೀಸ್ ಟೇಸ್ಟ್ ನಿಮ್ಗೆ ಅಲ್ಲೂ ಕೂಡ ಸಿಗ್ತಾ ಇರಲಿ ಅಂತೇಳಿ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರು ಕಾಣಿಕೆ. ತುಂಬ ಥ್ಯಾಂಕ್ ಯು. ಹಾಗೆಯೇ ಶಶಿ ಸೋಪ್. ಶಶಿ ಇದ್ದಲ್ಲಿ ಕೊಳವೆ ಮಾತೆಲ್ಲಿ ಫಸ್ಟೇ ವೈಟ್ ಹಾಕಿದ್ರಿ. ಸೊ ಏನಾದರೂ ಸ್ಟೇನ್ಸ್ ಆಗಿದ್ರೆ ಇದನ್ನು ಸ್ವಲ್ಪ ನೀವು ಸೋಪ್ ಯೂಸ್ ಮಾಡಿದರೂ ಆಯಿತು, ಒಳ್ಳೆ ಶುಭ್ರವಾಗಿ ಆಗುತ್ತೆ ನಿಮ್ಮ ಬಟ್ಟೆಗಳು. ವೆರಿ ಥಾಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಸೂಪ್ ಅಂತೂ ಸೂಪರಾಗಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.